ಉಡುಪಿ ಪರ್ಯಾಯೋತ್ಸವದ ಸಂದರ್ಭದಲ್ಲಿ ವಾಡಿಕೆಯಂತೆ ಭಾವಿ ಪರ್ಯಾಯ ಮಠಾಧೀಶರು ಮಧ್ವಾಚಾರ್ಯರಿಂದ ವಿಶೇಷವಾಗಿ ಅನುಗ್ರಹಿಸಲ್ಪಟ್ಟ ಅಂಬಲ್ಪಾಡಿ ಬೀಡು ಮತ್ತು ಬಳ್ಳಾಳರ ಚಿಟ್ಪಾಡಿ ಬೀಡು ಬಲ್ಲಾಳರ ಮನೆಗಳಿಗೆ ಭೇಟಿ ನೀಡಬೇಕು. ಅದರಂತೆ ಶ್ರೀ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಶುಕ್ರವಾರ ಸಂಜೆ ಅಂಬಲಪಾಡಿ ಶ್ರೀ ಜನಾರ್ದನ ಮಹಾಕಾಳಿ ದೇವಳಕ್ಕೆ ಭೇಟಿ ನೀಡಿದರು. ಬಳಿಕ ಬಲ್ಲಾಳರ ಬೀಡು ಮನೆಗೆ ಭೇಟಿ ನೀಡಿ ಮಧ್ವಾಚಾರ್ಯರು ಪೂಜಿಸಿ ನೀಡಿದ ಗೋಪಾಲಕೃಷ್ಣ, ಶ್ರೀ ವಾದಿರಾಜ ಸ್ವಾಮಿಗಳು ನೀಡಿದ ಶ್ರೀ ಹಯಗ್ರೀವ ದೇವರು, ಶ್ರೀ ಪರಶುರಾಮ ದೇವರು, ಶ್ರೀ ವಾದಿರಾಜ ಸ್ವಾಮಿಗಳಿಂದ ಪ್ರತಿಷ್ಠಿತವಾದ ಹನುಮ ಭೀಮ ಮಧ್ವರ ಏಕಶಿಲಾ ವಿಗ್ರಹ ಸನ್ನಿಧಿ ಹಾಗೂ ಭೂತರಾಜರ ಸನ್ನಿಧಿಯ ದರ್ಶನ ಪಡೆದರು. ಬೀಡಿನ ಡಾಕ್ಟರ್ ವಿಜಯ ಬಲ್ಲಾಳರು ಹಾಗೂ ಮನೆ ಮಂದಿಯವರು ಶ್ರೀಪಾದರನ್ನ ಬರಮಾಡಿಕೊಂಡು ಗುರುಪೂಜೆ ಸಲ್ಲಿಸಿದರು.